ಕೊರೋನಾ ಮಹಾಮಾರಿದ ವಿರುದ್ಧ ಪೊಲೀಸರನ್ನ ಒಟ್ಟಿಗೆ ಸರಿಸಮವಾದ ಸೇವೆ ಮಲ್ತೊಂದುಪ್ಪುನ ಜಿಲ್ಲಾ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಉಚಿತ ಮಾಸ್ಕ್ಗಳನ್ನು ವಿತರಣೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಮಾಸ್ಕ್ಗಳನ್ನು ವಿತರಣೆ ಮಾಡ್ತಾರೆ. ಟ್ರಾಫಿಕ್ ವಿಭಾಗದ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ N95 ಮಾಸ್ಕ್ ಬೊಕ್ಕ ಬೇತೆ ಸೇವೆ ಉಪ್ಪುನ ಹೋಮ್ ಗಾರ್ಡ್ಲೆಗೆ ಸಾಮಾನ್ಯ ಸರ್ಜಿಕಲ್ ಮೌತ್ ಮಾಸ್ಕ್ಗಳನ್ನು ವಿತರಣೆ ಮಾಡ್ತಾರೆ. ಕುಡ್ಲ ಉರ್ವ ಸ್ಟೋರ್ದ ಭುವಿನ ಡೆಂಟಲ್ ಕ್ಲಿನಿಕ್ದ ಡೆಂಟಲ್ ಸರ್ಜನ್ ಡಾಕ್ಟರ್ ಅಶ್ವಥ್ ಕುಮಾರ್ ಮಾಸ್ಕ್ ವಿತರಣದ ಪ್ರಾಯೋಜಕತ್ವವನ್ನು ವಹಿಸಿದ್ದು ಸಾಮಾಜಿಕ ಸೇವೆ ಉಪ್ಪುನ ಜಿಲ್ಲಾ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಈ ಮಾಸ್ಕ್ ಉಪಯೋಗ ಆವಡು ಅಕಲ ಆರೋಗ್ಯ ಕಾತೊನ್ನವುಳ್ಳ ಮುಖ್ಯ ಬಂಡದ ತೇರಿಪಾಯಿರು. ಜನರಿಗೆ ಈಗ ಪೌರ ಪೊಲೀಸರು ಎಲ್ಲರೂ ಇದ್ದಾಗೆ ಗೃಹ ರಕ್ಷಕರು ತುಂಬವಾಗಿ ಜನರಿಗೆ ಹತ್ತಿರದಲ್ಲಿ ಸೇವೆಯನ್ನು ಒದಗಿಸಿದ್ದಾರೆ. ಅವರ ರಕ್ಷಣೆಗೋಸ್ಕರ ನಾವು ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ನಾವು N95 ಮಾಸ್ಕನ್ನು ಒದಗಿಸುತ್ತಿದ್ದೇವೆ. ಅವರ ಸೇವೆ ಇನ್ನು ಎಲ್ಲರಿಗೆ ಬರಲಿ, ಎಲ್ಲರಿಗೂ ಒಳ್ಳೆಯಾಗಲಿ. ಈ ಕೊರೋನಾ ಸೋಂಕು ಆದಷ್ಟು ಬೇಗ ದೇಶದಿಂದ ಮುಕ್ತಿಯಾಗಲಿ, ಎಲ್ಲರಿಗೂ ಒಳ್ಳೆಯಾಗಲಿ. ಸಾರ್ವಜನಿಕವಾದ ಸೇವೆ ಉಪ್ಪುನ ಜಿಲ್ಲಾ ಗೃಹ ರಕ್ಷಕ ದಳದ ಸಿಬ್ಬಂದಿಲನ ಆರೋಗ್ಯ ಸುರಕ್ಷತೆಯನ್ನು ಕಾತೊನ್ನ ಜಿಂಜ ಅಗತ್ಯ. ಸಾಂಕ್ರಾಮಿಕ ರೋಗಲು ಪರಡಂದಿಲಕ ತೂವನ್ನ ನಿಟ್ಟಿಡು ಮಾಸ್ಕ್ ಪಾಡನ್ನವುಲ ಜಿಂಜ ಅಗತ್ಯ ಬಂದಿದೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತೆರಿಪಾದು ಮಾಸ್ಕ್ ಒದಗಾಯರ ಸಹಕಾರ ಕೊರನ ಡಾಕ್ಟರ್ ಅಶ್ವಥ್ ಕುಮಾರ್ ರೇಗೆ ಸೊಲ್ಮೆ ಸಂದಾಯರು. ನಾವೀಗ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದೇವೆ. ನಮ್ಮ ದೇಶಕ್ಕೆ ಕೋವಿಡ್-19 ಕರೋನಾ ಸೋಂಕು ತಗುಲಿದೆ. ಸೊ ಎಲ್ಲ ರೀತಿಯಲ್ಲಿಯೂ ಸಹ ಇದು ಸಾಂಕ್ರಾಮಿಕ ರೋಗ ಎಲ್ಲ ಕಡೆ ಹರಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆ ಇರ್ಬೋದು, ಗೃಹ ರಕ್ಷಕ ಇಲಾಖೆ ಇರ್ಬೋದು, ಅಥವಾ ವೈದ್ಯರು ಇರ್ಬೋದು, ಹಗಲು ರಾತ್ರಿ ನಾವು ಕೆಲಸ ಮಾಡ್ತಾ ಇರಬೇಕಾಗತ್ತೆ. ನಾವು ನಮ್ಮನ್ನು ಈ ರೋಗಕ್ಕೆ ಒಡ್ಡಿಸಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಈಗ ಟ್ರಾಫಿಕ್ನಲ್ಲಿ ಕೆಲಸ ಮಾಡುವಂಥ ಹೋಮ್ ಗಾರ್ಡ್ಗಳೇನಿದ್ದಾರೆ ಅವರಿಗೆ ಇದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಮುಖಾಂತರ ಹರಡುವ ಕಾರಣದಿಂದ ಹೆಚ್ಚಿನ ಹರಡುವ ಸಾಧ್ಯತೆ ಇರುವುದರಿಂದ ಅವರನ್ನು ರಕ್ಷಿಸಿಕೊಳ್ಳುವ ದೃಷ್ಟಿಯಲ್ಲಿ ಕರ್ತವ್ಯದ ಸಮಯದಲ್ಲಿ ಅವರಿಗೆ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಹೇಳುವ ದೃಷ್ಟಿಯಿಂದ ಡಾಕ್ಟರ್ ಅಶ್ವಥ್ ಅವರು ನಮ್ಮ ಹೋಮ್ ಗಾರ್ಡ್ಗಳ ಮೇಲೆ ಒಂದು ವಿಶೇಷವಾದ ಅಭಿಮಾನ ಇತ್ತು. ಅವರಿಗೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಮಂಗಳೂರು ಘಟಕದ ಎಲ್ಲ 200 ಹೋಮ್ ಗಾರ್ಡ್ಗಳಿಗೆ ಮುಖ ಕವಚವನ್ನು, ನಾರ್ಮಲ್ ಸರ್ಜಿಕಲ್ ಮೌತ್ ಮಾಸ್ಕ್ ಮತ್ತು N95 ಮೌತ್ ಮಾಸ್ಕನ್ನು ಸಹ ಅವರು ನಮಗೆ ನೀಡಿರುತ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಪರವಾಗಿ ಅವರಿಗೆ ನಾನು ಧನ್ಯವಾದಗಳು.